ಸೂಪರ್ ಇತ್ತು. ಫಿಲ್ಮ್ ಸೂಪರ್ ಇತ್ತು. ಅರವಿಂದ್ ಬೋಲರ್ ಆ್ಯಕ್ಟಿಂಗ್ ಸೂಪರ್. ಹೀರೋನ ಆ್ಯಕ್ಟಿಂಗ್ ಸೂಪರ್ ಅದನ್ನು. ಸೂಪರ್ ಕಾಮಿಡಿ ಮಾತೇನಲ್ಲ ಕಾಮಿಡಿ ಸರ್. ನಮಸ್ಕಾರ ವೀಕ್ಷಕರೇ, ಸಿನಿ ಪ್ರೇಮಿಲು ಕಾತೊಂದಿತ್ತೇರು ಬಂಜಾರ ತೆಲಿಪುನಂಚಿನ ಸಿನಿಮಾ ಬೋಡು ಪಂದ್ ಕಾಸು ಕುರ್ನೆಕ್ ಮೋಸ ಇಜ್ಜಂದಿನಂಚಿನ ಸಿನಿಮಾ ಬೋಡು ಪಂಡದ ಎಸ್ ನಿಕ್ಲಿನ್ ಪೂರ ಬಂಜಾರ ತೆಲಿಪಾಯ್ರೆ ಸರ್ಕಸ್ ಮೂವಿ ಥಿಯೇಟರ್ಗೆ ಎಂಟ್ರಿ ಕೊರ್ತಿಂಡು ಎಸ್ 51 ಕಡೆಟ್ ಪ್ರೀಮಿಯರ್ ಶೋ ಆದ ಇತ್ತೆ ತುಳು ಸರ್ಕಸ್ ಮೂವಿ ಗ್ರ್ಯಾಂಡ್ ಆದ ಇನಿ ರಿಲೀಸ್ ಆತಂಡು ಎಸ್ 23 ತಾರೀಕು ಏಪ ಆಪುಂಡಪ್ಪ ಸರ್ಕಸ್ ಏಪ ರಿಲೀಸ್ ಆಪುಂಡಪ್ಪ ನಮ್ಮ ಪೂರ ಕಾತೊಂದಿತ್ತ ಅಂಚಾದ ಹೆಡ್ ಗಳಿಗಿಡ್ ಶುಕ್ರವಾರ ದಾನಿ ಸರ್ಕಸ್ ಮೂವಿ ಗ್ರ್ಯಾಂಡ್ ಆದ ರಿಲೀಸ್ ಆತಂಡು ಎಸ್ ನಮ್ಮ ಇನಿ ಸರ್ಕಸ್ ತುಯ್ನಂಚಿನ ಜನ ಸರ್ಕಸ್ ಸಿನಿಮಾದ ಬಗ್ಗೆ ದಾದಪ್ಪನ ಪೇರು ಪಡೆದ ರಿವ್ಯೂ ಕಲೆಕ್ಟ್ ಮನ್ಪೇರೋಸ್ಕರ ಪುತ್ತೂರದ GL1 ಮಾಲ್ದ ಭಾರತ್ ಸಿನಿಮಾಸ್ಗೆ ಬೈದ ಅಪಂಡ ಬಲೆ ಸಿನಿಮಾ ತೂದು ಜನ ಸರ್ಕಸ್ ಸಿನಿಮಾದ ಬಗ್ಗೆ ದಾದಪ್ಪನ ಪೇರು ಪಂಡದ ರಿವ್ಯೂ ಕೇನುದು ವರ್ಕ ಸೂಪರ್ ಇತ್ತು. ಸೂಪರ್ ಇತ್ತು. ಸೂಪರ್ ಅದ. ಫಿಲ್ಮ್ ಸೂಪರ್ ಇತ್ತು. ಅರವಿಂದ್ ಬೋಲರ್ ಆ್ಯಕ್ಟಿಂಗ್ ಸೂಪರ್. ಭಾರಿ ಶೋಕ ಆತನು ಮೂವಿ ಭಾರಿ ಶೋಕ ಆತನು. ಹೀರೋನ ಆ್ಯಕ್ಟಿಂಗ್ ಸೂಪರ್ ಅದನ್ನು. ಆರ್ನಲ್ಲ ಎಡ್ಡೆ ಅದನ್ನು ಭಾರಿ ಎಡ್ಡೆ ಅದನ್ನು. ಎಂಜಾಯ್ ಸೂಪರ್ 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 ಇತ್ತು. ವರ್ಷ ಹೋಗಿತ್ತು. ಸೂಪರ್ ಶೋಕ ಹೆಂಗೆ ವಾಮಂಜುನ ಆ್ಯಕ್ಟಿಂಗ್ ಮಸ್ತ್ ಖುಷಿ. ಅರ್ನ ಡೈಲನೇ ಬಿದ್ದು ಒಂಜಿಲ್ಲ ಬಟ್ ಎಡ್ಡೆ ಆತನು ಶೋಕ. ಎಂಜಾಯ್ಮೆಂಟ್ ಥ್ಯಾಂಕ್ ಮಸ್ತ್ ಶೋಕ ಆತನು. ಸೂಪರ್ ಇತ್ತು. ರೂಪೇಶ್ ಶೆಟ್ಟಿ ಎಡ್ಡೆತ್ತು ಸರ್ ಅಂದು ಎಡ್ಡೆಂಡು ಫುಲ್ ಎಡ್ಡೆಂಡು ಸೂಪರ್ ಕಾಮಿಡಿ ಮಾತೇನಲ್ಲ ಕಾಮಿಡಿ ಸರ್. ಓಕೆ ಎಡ್ಡೈತೆ ಸೂಪರ್. ರೂಪೇಶ್ ಶೆಟ್ಟಿ ನಾಲ್ಕು ಸ್ಟಾರ್. ಸೂಪರ್ ಇತ್ತು. 100 days ಪಕ್ಕ. ಜನಕ್ಲ ನಿರೀಕ್ಷೆಗಳ ಮೀರ್ದು ಕೋಸ್ಟಲ್ ವುಡ್ ಸರ್ಕಸ್ ಮೂವಿ ಮೂಡ್ದು ಬಾಯ್ದಂಡು ಆ್ಯಕ್ಟಿಂಗ್ ಸಾಂಗ್ ಕಾಮಿಡಿ ಡೈಲಾಗ್ ಪ್ರತಿಯೊಂಜಿಲ ವಾವ್ ಬೇತೆ ಪಾತ್ರನೇ ಹೆಜ್ಜೆ ಕಡಿತ ಬದಲ ಇನಿ ಸಿನಿಮಾ ತುಯಿನಂಚಿನ ಜನಕ್ಕುಲ್ಲ ಬಾರಿ ಪೊರ್ಲಾತನು ಸೂಪರ್ ಪಂಡೇರೆ ಎಸ್ ಇನಿ ಸರ್ಕಸ್ ಮೂವಿ ಪ್ರತಿಯೊಂಜು ಥಿಯೇಟರ್ ಇಡ್ಲ ರಿಲೀಸ್ ಆತಂಡು ಅಂಚಾದ ನಿಖಲ್ಲ ಸರ್ಕಸ್ ಮೂವಿನ ತೂಲೆ ನಮ್ಮ ತುಳುನಾಡದ ಸಿನಿಮಾ ಗೆಂದುಡು ಪಂಡ ನಮ್ಮ ಸಪೋರ್ಟ್ ಮನ್ಪೊಡು ಅಂಚಾದ ಸರ್ಕಸ್ ಮೂವಿಲ ಸಕ್ಸಸ್ ಆವುಡು ಪಂಡ ನಮ್ಮ ಸಪೋರ್ಟ್ ಖಂಡಿತ ಬಾದ್ಲ ಬೋಡು ಅಂಚಾದ ಪ್ರತಿಯೊರಿಲ ಥಿಯೇಟರ್ ಬೋದು ಸರ್ಕಸ್ ಮೂವಿನ ತೂದು ಚಿತ್ರತಂಡಕ್ಕೆ ಸಪೋರ್ಟ್ ಮನ್ಪಲೆ ಪಂಡದಕ್ಕೆ ಏನೋರ್ಬ ಕ್ಯಾಮರಾ ಪರ್ಸನ್ ಭರತ್ ನೊಟ್ಟಿಗೂ ಸುಮಿತ್ರಾ ಕಹಳೆ ನ್ಯೂಸ್ ಪುತ್ತೂರು. ಸೂಪರ್ ಇತ್ತು. ಫಿಲ್ಮ್ ಸೂಪರ್ ಇತ್ತು. ಅರವಿಂದ್ ಬೋಲರ್ ಆ್ಯಕ್ಟಿಂಗ್ ಸೂಪರ್. ಹೀರೋನ ಆ್ಯಕ್ಟಿಂಗ್ ಸೂಪರ್ ಅದನ್ನು. ಸೂಪರ್ ಕಾಮಿಡಿ ಮಾತೇನಲ್ಲ ಕಾಮಿಡಿ ಸರ್. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.